ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲೇ ಕೂರಲು ಬೋರ್, ಹಾಗೆಂದು ಹೊರಗೆ ಬಂದು ಅಲ್ಲಲ್ಲಿ ತಿರುಗಾಡುವಂತಿಲ್ಲ. ಇಂತಹದೊಂದು ಸಂದರ್ಭದಲ್ಲಿ ಸಮಾಜಮುಖಿಯಾಗಿ ಟೈಮ್ ಪಾಸ್ ಮಾಡುವ ಮೂಲಕ ಪುತ್ತೂರಿನ ಬಲ್ನಾಡ್ ಗ್ರಾಮಸ್ಥರು ಮಾದರಿಯಾಗಿದ್ದಾರೆ. ಇಲ್ಲಿನ ಹಲವು ಮನೆಗಳಿಗೆ ಸೇರಿದ ಸುಮಾರು 15ರಿಂದ 20ರಷ್ಟು ಯುವಕರು ಮೆಸ್ಕಾಂ ಸಿಬ್ಬಂದಿಯ ಜೊತೆ ಸೇರಿಕೊಂಡು ವಿದ್ಯುತ್ ಲೈನ್ಗಳಿಗೆ ತಾಗುವ ಮರದ ಗೆಲ್ಲುಗಳನ್ನು ತೆರವು ಮಾಡುವ ಮೂಲಕ ಸಮಾಜ ಸೇವೆ ಮಾಡಿದ್ದಾರೆ. ಬಲ್ನಾಡ್ ಭಾಗದಲ್ಲಿ ಸುಮಾರು 600ರಷ್ಟು ಮನೆಗಳಿದ್ದು 70ರಷ್ಟು ವಿದ್ಯುತ್ ಪರಿವರ್ತಕಗಳಿವೆ. ಎಚ್ಟಿ ಲೈನ್ ಮತ್ತು ಎಲ್ಟಿ ಲೈನ್ಗಳಿಗೆ ತಾಗಿಕೊಂಡಿರುವ ಮರದ ಗೆಲ್ಲುಗಳನ್ನು ಕಡಿದು ವಿದ್ಯುತ್ ಲೈನ್ ಸುಗಮಗೊಳಿಸುವುದು ಕೂಡ ಮೆಸ್ಕಾಂ ಪಾಲಿಗೆ ಸವಾಲೇ ಸರಿ. ಇದಕ್ಕೆಂದು ನುರಿತ ಮಾನ್ಸೂನ್ ಗ್ಯಾಂಗ್ಮನ್ಗಳನ್ನು ಇದಕ್ಕಾಗಿ ಬಳಸಬೇಕಾಗುತ್ತೆ. ಆದರೆ ಈ ಬಾರಿ ಇಲ್ಲಿನ ಗ್ರಾಮಸ್ಥರೇ ಮೆಸ್ಕಾಂ ಜೊತೆ ಕೈ ಜೋಡಿಸಿದ್ದಾರೆ. ಇನ್ನು ಎಲ್ಲವನ್ನ ಇಲಾಖೆ ಮಾಡಲಿ ಎಂಬ ಮನೋಭಾವ ತಾಳದೆ ಇದು ನಮ್ಮೆಲ್ಲರ ಕೆಲಸ ಎಂಬ ಭಾವನೆಯಿಂದ ಅವರು ಶ್ರಮಿಸಿದ್ದು ನಿಜಕ್ಕೂ ಶ್ಲಾಘನೀಯ ಅಂತ ಪವರ್ಮ್ಯಾನ್ ಶಂಕರ್ ಮತ್ತು ಅಶ್ರಫ್ ಹೇಳಿದರು. ಮೆಸ್ಕಾಂ ಪುತ್ತೂರು ನಗರ ಶಾಖೆಯ ಬಲ್ನಾಡು ಗ್ರಾಮದಲ್ಲಿ ಇವತ್ತು ನಮ್ಮ ಗ್ರಾಮಸ್ಥರೊಂದಿಗೆ ಸೇರಿ ನಾವು HT ಮತ್ತು LT ಲೈನಿಗೆ ತಾಗುವ ಗೆಲ್ಲುಗಳನ್ನು ತೆಗೆಯುವ ಕಾರ್ಯವನ್ನು ಕೈಗೊಂಡಿದ್ದೇವೆ. ಅದಕ್ಕೆ ನಮ್ಮ ಗ್ರಾಮಸ್ಥರು ಸಹ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಗೆ ಇಲ್ಲಿ ಕರೆಂಟಿನ ಒಂದು ವ್ಯವಸ್ಥಿತವಾದ ಇದಕ್ಕೆ ಸಂಬಂಧವನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮ ಲೈನ್ ಮ್ಯಾನ್ ಅಶ್ರಫ್ ಅವರು ಇಂಥ ಒಂದು ಸಮಸ್ಯೆ ಇದ್ದರೂ ಕೂಡ ತತ್ಕ್ಷಣಕ್ಕೆ ಬಂದು ಸ್ಪಂದಿಸ್ತಿದ್ದಾರೆ 24 ಗಂಟೆ ಕೂಡ. ನಮಗೆ ಈ ಒಂದು ವಠಾರದಲ್ಲಿ ಬಲ್ನಾಡಿನಲ್ಲಿ ಕರೆಂಟಿದ್ದು ಒಂದು ತಾಪತ್ರೆ ಅಂತ ಹೇಳೋದು ಬರೋದೇ ಇಲ್ಲ, ಭಾರಿ ಕಡಿಮೆ. ಎಂಥ ಮಳೆಗಾಲ ಬರಲಿ ಅಥವಾ ಎಂಥ ಗಾಳಿ ಬಂದರೂ ಕೂಡ ತತ್ಕ್ಷಣಕ್ಕೆ ರಾತ್ರಿ ಅಥವಾ ಯಾವಾಗ ನಾವು ಕಾಲ್ ಮಾಡ್ತೇವೆ ಆ ಕ್ಷಣದಲ್ಲಿ ಬಂದು ಸ್ಪಂದಿಸ್ತಾ ಇದ್ದಾರೆ. ಆದ ಕಾರಣ ನಾವು ಕೂಡ ಇಲ್ಲಿ ಇವತ್ತು ಎಲ್ಲರೂ ನಮ್ಮ ವಠಾರದವರು ಸೇರಿಕೊಂಡು ಅವರಿಗೆ ಕೂಡ ಸ್ವಲ್ಪ ಸಹಕಾರ ಆಗುವಂತೆ ಎಲ್ಲ ಲೈನ್ಗಳು ಟಚ್ ಆಗೋದನ್ನು ಕಡಿತಾ ಇದ್ದೇವೆ ಇವತ್ತು.